ಡೈಲಿ ಕಟ್ಸ್ಕೊಂತಾರೆ ಮತ್ತೆ ಇದು ನಾಟಕ, ಹೊಸ ನಾಟಕ ಇದು ಇಲ್ಲ, ಸಂಘಬಳ್ಳಿ ನಾಟಕ, ಹೊಸ ನಾಟಕ ಇದು. ಮತ್ತೆ ಈಗ ಅವ್ರ ಹತ್ರ ತೋರ್ಸ್ಬೇಡ. ಕತೆ ಮಂಜು ಅವ್ರ ಹತ್ರ ತೋರ್ಸ್ಬೇಡ. ನೀನ್ ಲೆಕ್ಕ ಮಾಡಿಕ ಎಷ್ಟು ಕಳೆದಿ. ಮಾಡಿದೀಯಾ? ಸಮಾಧಾನ ಆಯ್ತು, ನಾನು ತೋರಿಸ್ಕೊಡ್ತೀನಿ ಅಂತ. ಒಂದ್ ನಿಮಿಷ ದುಡ್ಡು ಕಟ್ಟೋದು ಇಷ್ಟು ಕಟ್ಟಿಲ್ಲ, ಇಷ್ಟು ಅಮೌಂಟ್ ಆಯ್ತು ತೋರಿಸ್ಲಿ. ನೋಡಿ ಒಂದ್ ನಿಮಿಷ ನೋಡಿ, ಇಲ್ಲಿ ನೋಡಿ ದೀಪ ಅವ್ರದಲ್ವಾ, ಇಲ್ಲಿ ಇಷ್ಟು ಸಾಲ 1 ಲಕ್ಷ 10 ಲಕ್ಷ ನೋಡಿ ಬರ್ತದೆ. ಇವ್ರು ಹೇಳ್ತಾರೆ ಅದೇ ಇಲ್ಲಿದೆ ಅಂತ ಹೇಳ್ತಾರಲ್ವಾ, ಹಾಗಾದ್ರೆ ಇಲ್ಲಿದ್ದ ಸಾಲ ಇದೆಯಲ್ವಾ, ಈ ಸಾಲ ಹೋಯ್ತಾ ಹೋಗಿಲ್ವಾ ಅಂತ ಹೇಳಿ. ಒಂದ್ ನಿಮಿಷ ಇರಿ, ಅದನ್ನ ಹೇಳ್ತೀನಿ ಇರಿ. ಇಲ್ಲಿದೆಯಲ್ವಾ, ಇವ್ರ ಸಾಲ ಎಷ್ಟಿತ್ತು ದೀಪ ಅವ್ರದ್ದು? 4 ಸಾಲ ಚಾಲ್ತಿಲಿ ಈ ತಿಂಗಳಲ್ಲಿ. ಒಂದ್ ನಿಮಿಷ ಇರಿ, ನೀವು ಈ ಸ್ಟೇಟ್ಮೆಂಟ್ ನೋಡಿದ್ರೆ ನಿಮ್ಗೆ ಯಾವ ಸಮಸ್ಯೆನೂ ಬರಲ್ಲ. ನಾನು ಒಂದೊಂದೇ ಸಂಗತಿ ಕ್ಲಿಯರ್ ಮಾಡ್ಕೊಡ್ತೀನಿ. 1,20,000 ನೋಡ್ಕೊಂಡಿಲ್ಲ ಅಷ್ಟೇ ಜನ. ಈ ತಿಂಗಳಲ್ಲಿ 5 ವಾರ ಸಾಲ ಕಟ್ಟಿದೀವಿ. ಸಾಲ ಕಟ್ಟಿದ್ರು 1 ರೂಪಾಯಿ ಇಂಟ್ರಿಲ್ಲ ಇದ್ರಲ್ಲಿ. 5 ವಾರಕ್ಕೆ 12,000 ರೂಪಾಯಿ ದುಡ್ಡಾಗುತ್ತೆ. ಅದ್ರ 1 ರೂಪಾಯಿ ಇಲ್ಲ. ಏನು ಹೋದ್ ತಿಂಗಳು ಅದೇ ಯಾವ ಸ್ಟೇಟ್ಮೆಂಟ್ ಹಾಕಿದಾರ ಮತ್ತು ಈ ತಿಂಗಳ ಸ್ಟೇಟ್ಮೆಂಟ್ ಹಾಕಿದಾರೆ, ಅದೇ ಸ್ಟೇಟ್ಮೆಂಟ್. ದುಡ್ಡು ಏನಾಯ್ತು ಅಂದ್ರೆ ಆ ಲೆಕ್ಕಕ್ಕೆ ಹೋತು, ಸಣ್ಣ ಸಾಲ ಹೋದು, ಚಿಕ್ಕ ಸಾಲ ಹೋತು ಅಂತ ಹೇಳ್ತಾ ಇದಾರೆ. ಯಾವ ಚಿಕ್ಕ ಸಾಲನು ತಗೊಂಡಿಲ್ಲ, ಸಣ್ಣ ಸಾಲನು ತಗೊಂಡಿಲ್ಲ. ತಗೊಂಡಿರೋದು ಒಂದೇ ಸಾಲ. ನಾವು ಇನ್ಸೂರೆನ್ಸ್ನು ಕಟ್ತಾ ಇದೀವಿ, PRK ದುಡ್ಡು ಕಟ್ತಾ ಇದೀವಿ, ಸಾಲನು ಕಟ್ತಾ ಇದೀವಿ. ಆದ್ರೂ ನಾವು 12,000 ಈ ತಿಂಗಳಲ್ಲಿ ಕಟ್ಟಿದ್ರು 1 ರೂಪಾಯಿ ಇಂಟ್ರಿಲ್ಲ ಬುಕ್ನಲ್ಲಿ. ಎಷ್ಟು ನಮಗ್ ಮೋಸ ಆಗ್ತಾ ಐತೆ. 1 ತಿಂಗಳಿಂದ ಇಷ್ಟು ಸ್ಟೇಟ್ಮೆಂಟ್ ಗೊತ್ತೈತೆ, ನೋಡಿದ್ಕೆ ಇಷ್ಟು ಗೊತ್ತಾಯ್ತು. ಈಗ 10 ವರ್ಷದಿಂದ ನಾವು ಸಂಘ ಮಾಡಿದೀವಿ. 10 ವರ್ಷದಿಂದ ಎಷ್ಟು ಅಮೌಂಟ್ ಹೋಗಿರ್ಬೋದು ನಮ್ದು ಅದನ್ನ ಕೇಳಿದ್ರೆ ಲೆಕ್ಕನೇ ಹೇಳಲ್ಲ ಅವರು. ಅದಕ್ಕಾತು ಇದಕ್ಕಾತು ಅಂತ ಹೇಳಿ ಬಡವ್ರಿಗೆ ಒಬ್ಬೊಬ್ರಿಗೆ 10,000 15,000. ಈಗ ನಾವು 3 ಲಕ್ಷ ಸಾಲ ತಗೊಂಡಿವಿ. ನಾವು ವಾರಕ್ಕೆ 4,000 ರೂಪಾಯಿ ಅಂತಲೇ ಕಟ್ತೀವಿ. 10 ವಾರ ಆಗಿದ್ ಸಾಲ ತಗೊಂಡು ಅದ್ರಲ್ಲಿ ಇಂಟ್ರ್ ಆಗಿರೋದು ಬೇರೆ 24,000 ರೂಪಾಯಿ. ಆ 24 ಇನ್ನು 15,000 ಏನಾಯ್ತು ಅಂದ್ರೆ ಅದಕ್ಕೂ ಲೆಕ್ಕ ಕೊಡಲ್ಲ, ಏನಿಲ್ಲ. 40,000 ಕಟ್ಟಿದೀವಿ, 24,000 ರೂಪಾಯಿ ಮಾತ್ರ ಸ್ಟೇಟ್ಮೆಂಟ್ ನಲ್ಲಿ ಬಂದಿತ್ತೆ. ನಲ್ಲೂರು ಕ್ಯಾಂಪ್ 6ನೇ ಡಿವಿಷನ್ ಮಹಿಳಾ ಸಂಘದ ಅಧ್ಯಕ್ಷರು. ನಮ್ಮ ಹೆಸರು ಜಯಮ್ಮ ಅಂತೇಳಿ. ಇಲ್ಲಿ ಧರ್ಮಸ್ಥಳ ಸಂಘದ ಹೆಸರು ಹೇಳಿಕೊಂಡು ಸುಮಾರು ಯೂನಿಯನ್ ಬ್ಯಾಂಕ್ ಕಂಪ್ನಿಯವರು, ಭಾಸ್ಕರ್ ಸರ್, ಗುರುಮೂರ್ತಿ ಸರ್ ಅವರೆಲ್ಲ ತುಂಬಾ ಕಡೆ, ಭಾಗ್ಯ ಮೇಡಮ್ ಅವರೆಲ್ಲ ಡ್ಯೂಟಿ ಮಾಡ್ತಾ ಇದಾರೆ. ಇಲ್ಲಿ ಸುಳ್ಳು ಹೇಳಿ ಸಂಘದ ಸ್ಟೇಟ್ಮೆಂಟ್, ಹೆಣ್ಮಕ್ಳು ಕಟ್ಟಿರೋ ದುಡ್ಡುಗಳೆಲ್ಲ ಮೋಸ ಮಾಡ್ಕೊಂತ ದೊಡ್ಡ ಸಾಲದಲ್ಲಿ ಸಣ್ಣ ಸಾಲದಲ್ಲಿ ದೊಡ್ಡ ಸಾಲ, ಈ ತರ ಲೆಕ್ಕ ಬುಕ್ ಏನು ಸಿಗ್ದೇನೆ ಮಹಿಳೆಯರಿಗೆ ತುಂಬಾ ಅನ್ಯಾಯ ಆಗಿರುತ್ತೆ. ಶ್ರೀ ಮಾನ್ಯ ಧರ್ಮಸ್ಥಳ ಶ್ರೀ ಹೆಗ್ಡೆ ಅವ್ರಿಗೂ ಕೂಡ ಗಮನಕ್ಕೆ ಇದು ಹೋಗ್ಬೇಕು. ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಬೇಕು. ಕಟ್ಟಿರೋ ದುಡ್ಡು ಅಮೌಂಟ್ಗಳು ಅವ್ರಿಗೆ ಏನ್ ಅನ್ಯಾಯ ಆಗಿತ್ತು ನ್ಯಾಯ ಕೊಡಿಸ್ಬೇಕು. ಸ್ಟೇಟ್ಮೆಂಟ್ ನಲ್ಲಿ ತುಂಬಾ ಮೋಸ ಆಗಿದೆ. ಇದು ಎಲ್ಲಾ ಕಡೆ ಹೆಣ್ಮಕ್ಳು, ಎಲ್ಲಾ ಕಡೆ ಮಹಿಳೆಯರಿಗೂ ಗಮನಕ್ಕೆ ಬರ್ಬೇಕಿದು. ಈ ಕಂಪ್ನಿನ ತುಂಬಾ ಎಚ್ಚೆತ್ತವಾಗಿ ಇದನ್ನ ನಿಲ್ಸ್ಬೇಕು ಅಂತೇಳಿ ನಾವು ಮಹಿಳಾ ಸಂಘದಿಂದ ಕೇಳ್ಕೊಂತ ಇದೀವಿ. ಡೈಲಿ ಕಟ್ಸ್ಕೊಂತಾರೆ ಮತ್ತೆ ಇದು ನಾಟಕ, ಹೊಸ ನಾಟಕ ಇದು ಇಲ್ಲ, ಸಂಘಬಳ್ಳಿ ನಾಟಕ, ಹೊಸ ನಾಟಕ ಇದು. ಮತ್ತೆ ಈಗ ಅವ್ರ ಹತ್ರ ತೋರ್ಸ್ಬೇಡ. ಕತೆ ಮಂಜು ಅವ್ರ ಹತ್ರ ತೋರ್ಸ್ಬೇಡ. ನೀನ್ ಲೆಕ್ಕ ಮಾಡಿಕ ಎಷ್ಟು ಕಳೆದಿ. ಮಾಡಿದೀಯಾ? ಸಮಾಧಾನ ಆಯ್ತು, ನಾನು ತೋರಿಸ್ಕೊಡ್ತೀನಿ ಅಂತ. ಒಂದ್ ನಿಮಿಷ ದುಡ್ಡು ಕಟ್ಟೋದು ಇಷ್ಟು ಕಟ್ಟಿಲ್ಲ, ಇಷ್ಟು ಅಮೌಂಟ್ ಆಯ್ತು ತೋರಿಸ್ಲಿ. ನೋಡಿ ಒಂದ್ ನಿಮಿಷ ನೋಡಿ, ಇಲ್ಲಿ ನೋಡಿ ದೀಪ ಅವ್ರದಲ್ವಾ, ಇಲ್ಲಿ ಇಷ್ಟು ಸಾಲ 1 ಲಕ್ಷ 10 ಲಕ್ಷ ನೋಡಿ ಬರ್ತದೆ. ಇವ್ರು ಹೇಳ್ತಾರೆ ಅದೇ ಇಲ್ಲಿದೆ ಅಂತ ಹೇಳ್ತಾರಲ್ವಾ, ಹಾಗಾದ್ರೆ ಇಲ್ಲಿದ್ದ ಸಾಲ ಇದೆಯಲ್ವಾ, ಈ ಸಾಲ ಹೋಯ್ತಾ ಹೋಗಿಲ್ವಾ ಅಂತ ಹೇಳಿ. ಒಂದ್ ನಿಮಿಷ ಇರಿ, ಅದನ್ನ ಹೇಳ್ತೀನಿ ಇರಿ. ಇಲ್ಲಿದೆಯಲ್ವಾ, ಇವ್ರ ಸಾಲ ಎಷ್ಟಿತ್ತು ದೀಪ ಅವ್ರದ್ದು? 4 ಸಾಲ ಚಾಲ್ತಿಲಿ ಈ ತಿಂಗಳಲ್ಲಿ. ಒಂದ್ ನಿಮಿಷ ಇರಿ, ನೀವು ಈ ಸ್ಟೇಟ್ಮೆಂಟ್ ನೋಡಿದ್ರೆ ನಿಮ್ಗೆ ಯಾವ ಸಮಸ್ಯೆನೂ ಬರಲ್ಲ. ನಾನು ಒಂದೊಂದೇ ಸಂಗತಿ ಕ್ಲಿಯರ್ ಮಾಡ್ಕೊಡ್ತೀನಿ. 1,20,000 ನೋಡ್ಕೊಂಡಿಲ್ಲ ಅಷ್ಟೇ ಜನ. 520
ಈ ಈ ತಿಂಗಳಲ್ಲಿ 5 ವಾರ ಸಾಲ ಕಟ್ಟಿದೀವಿ. ಸಾಲ ಕಟ್ಟಿದ್ರು 1 ರೂಪಾಯಿ ಇಂಟ್ರಿಲ್ಲ ಇದ್ರಲ್ಲಿ. 5 ವಾರಕ್ಕೆ 12,000 ರೂಪಾಯಿ ದುಡ್ಡಾಗುತ್ತೆ. ಅದ್ರ 1 ರೂಪಾಯಿ ಇಲ್ಲ. ಏನು ಹೋದ್ ತಿಂಗಳು ಅದೇ ಯಾವ ಸ್ಟೇಟ್ಮೆಂಟ್ ಹಾಕಿದಾರೆ ಮತ್ತು ಈ ತಿಂಗಳ ಸ್ಟೇಟ್ಮೆಂಟ್ ಹಾಕಿದಾರೆ ಅದೇ ಸ್ಟೇಟ್ಮೆಂಟ್. ದುಡ್ಡು ಏನಾಯ್ತು ಅಂದ್ರೆ ಆ ಲೆಕ್ಕಕ್ಕೆ ಹೋತು, ಸಣ್ಣ ಸಾಲ ಹೋದು ಚಿಕ್ಕ ಸಾಲ ಹೋತು ಅಂತ ಹೇಳ್ತಾ ಇದಾರೆ. ಯಾವ ಚಿಕ್ಕ ಸಾಲನು ತಗೊಂಡಿಲ್ಲ, ಸಣ್ಣ ಸಾಲನು ತಗೊಂಡಿಲ್ಲ. ತಗೊಂಡಿರೋದು ಒಂದೇ ಸಾಲ. ನಾವು ಇನ್ಶೂರೆನ್ಸ್ನು ಕಟ್ತಾ ಇದೀವಿ, PF ದುಡ್ಡು ಕಟ್ತಾ ಇದೀವಿ, ಸಾಲನು ಕಟ್ತಾ ಇದೀವಿ. ಆದ್ರೂ ನಾವು 12,000 ಈ ತಿಂಗಳಲ್ಲಿ ಕಟ್ಟಿದ್ರು 1 ರೂಪಾಯಿ ಇಂಟ್ರಿ ಇಲ್ಲ ಬುಕ್ನಲ್ಲಿ. ಎಷ್ಟು ನಮಗೆ ಮೋಸ ಆಗ್ತಾ ಐತೆ. 1 ತಿಂಗಳಿಂದ ಇಷ್ಟು ಸ್ಟೇಟ್ಮೆಂಟ್ ಗೊತ್ತೈತೆ, ನೋಡಿದ್ಕೆ ಇಷ್ಟು ಗೊತ್ತಾಯ್ತು. ಈಗ 10 ವರ್ಷದಿಂದ ನಾವು ಸಂಘ ಮಾಡಿದೀವಿ. 10 ವರ್ಷದಿಂದ ಎಷ್ಟು ಅಮೌಂಟ್ ಹೋಗಿರ್ಬೋದು ನಮ್ದು ಅದನ್ನ ಕೇಳಿದ್ರೆ ಲೆಕ್ಕನೇ ಹೇಳಲ್ಲ ಅವರು. ಅದಕ್ಕಾತು ಇದಕ್ಕಾತು ಅಂತ ಹೇಳಿ ಬಡವ್ರಿಗೆ ಒಬ್ಬೊಬ್ರಿಗೆ 10,000 15,000. ಈಗ ನಾವು 3 ಲಕ್ಷ ಸಾಲ ತಗೊಂಡಿವಿ. ನಾವು ವಾರಕ್ಕೆ 4,000 ರೂಪಾಯಿ ಅಂತಲೇ ಕಟ್ತೀವಿ. 10 ವಾರ ಆಗಿದ್ ಸಾಲ ತಗೊಂಡು ಅದ್ರಲ್ಲಿ ಇಂಟ್ರ್ ಆಗಿರೋದು ಬೇರೆ 24,000 ರೂಪಾಯಿ. ಆ 24 ಇನ್ನು 15,000 ಏನಾಯ್ತು ಅಂದ್ರೆ ಅದಕ್ಕೂ ಲೆಕ್ಕ ಕೊಡಲ್ಲ, ಏನಿಲ್ಲ. 40,000 ಕಟ್ಟಿದೀವಿ, 24,000 ರೂಪಾಯಿ ಮಾತ್ರ ಸ್ಟೇಟ್ಮೆಂಟ್ ನಲ್ಲಿ ಬಂದಿತ್ತೆ. ನಲ್ಲೂರು ಕ್ಯಾಂಪು 6ನೇ ಡಿವಿಷನ್ ಮಹಿಳಾ ಸಂಘದ ಅಧ್ಯಕ್ಷರು. ನಮ್ಮ ಹೆಸರು ಜಯಮ್ಮ ಅಂತೇಳಿ. ಇಲ್ಲಿ ಧರ್ಮಸ್ಥಳ ಸಂಘದ ಹೆಸರು ಹೇಳ್ಕೊಂಡು ಸುಮಾರು ಯೂನಿಯನ್ ಬ್ಯಾಂಕ್ ಕಂಪ್ನಿಯವರು, ಭಾಸ್ಕರ್ ಸರ್, ಗುರುಮೂರ್ತಿ ಸರ್ ಅವರೆಲ್ಲ ತುಂಬಾ ಕಡೆ, ಭಾಗ್ಯ ಮೇಡಮ್ ಅವರೆಲ್ಲ ಡ್ಯೂಟಿ ಮಾಡ್ತಾ ಇದಾರೆ ಇಲ್ಲಿ. ಸುಳ್ಳು ಹೇಳಿ ಸಂಘದ ಸ್ಟೇಟ್ಮೆಂಟ್, ಹೆಣ್ಮಕ್ಳು ಕಟ್ಟಿರೋ ದುಡ್ಡುಗಳೆಲ್ಲ ಮೋಸ ಮಾಡ್ಕೊಂತ ದೊಡ್ಡ ಸಾಲದಲ್ಲಿ ಸಣ್ಣ ಸಾಲದಲ್ಲಿ ದೊಡ್ಡ ಸಾಲ, ಈ ತರ ಲೆಕ್ಕ ಬುಕ್ ಏನು ಸಿಗ್ದೇನೆ ಮಹಿಳೆಯರಿಗೆ ತುಂಬಾ ಅನ್ಯಾಯ ಆಗಿರುತ್ತೆ. ಶ್ರೀ ಮಾನ್ಯ ಧರ್ಮಸ್ಥಳ ಶ್ರೀ ಹೆಗ್ಡೆ ಅವ್ರಿಗೂ ಕೂಡ ಗಮನಕ್ಕೆ ಇದು ಹೋಗ್ಬೇಕು. ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಬೇಕು. ಕಟ್ಟಿರೋ ದುಡ್ಡು ಅಮೌಂಟ್ಗಳು ಅವ್ರಿಗೆ ಏನ್ ಅನ್ಯಾಯ ಆಗಿತ್ತು ನ್ಯಾಯ ಕೊಡಿಸ್ಬೇಕು. ಸ್ಟೇಟ್ಮೆಂಟ್ ನಲ್ಲಿ ತುಂಬಾ ಮೋಸ ಆಗಿದೆ. ಇದು ಎಲ್ಲಾ ಕಡೆ ಹೆಣ್ಮಕ್ಳು, ಎಲ್ಲಾ ಕಡೆ ಮಹಿಳೆಯರಿಗೂ ಗಮನಕ್ಕೆ ಬರ್ಬೇಕಿದು. ಈ ಕಂಪ್ನಿನ ತುಂಬಾ ಎಚ್ಚೆತ್ತವಾಗಿ ಇದನ್ನ ನಿಲ್ಸ್ಬೇಕು ಅಂತೇಳಿ ನಾವು ಮಹಿಳಾ ಸಂಘದಿಂದ ಕೇಳ್ಕೊಂತ ಇದೀವಿ.